ಭಾರೀ ಗಾಳಿ ಮಳೆಯಿಂದಾಗಿ ಮನೆಯೊಂದರ ಮೇಲೆ ಮರ ಬಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ ಘಟನೆ ಕುಂದಾಪುರ ತಾಲೂಕಿನ ಹೆಮ್ಮಾಡಿಯಲ್ಲಿ ನಡೆದಿದೆ. ಭಾರೀ ಗಾಳಿ ಮಳೆ ಬಂದ ಪರಿಣಾಮ ಹೆಮ್ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡಿಕೋಡ್ಲು ಸೀತಾ ದೇವಾಡಿಗವರ ಮನೆಯ ಮೇಲೆ ಬೃಹತ್ ಗಾತ್ರದ ಮಾವಿನ ಮರ ಬಿದ್ದು ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮರ ಬಿದ್ದ ರಭಸಕ್ಕೆ ಮನೆಯ ಮಹಡಿ ಸಂಪೂರ್ಣ ಕುಸಿದ ಪರಿಣಾಮವಾಗಿ ಮನೆಯೊಳಗೆ ಮಲಗಿದ್ದಂತಹ ಸೀತಾ ದೇವಾಡಿಗವರ ಪತಿ ಶಂಕರ್ ದೇವಾಡಿಗವರ ತಲೆ ಹಾಗೂ ಮೈ ಮೇಲೆ ಹೆಂಚು ಬಿದ್ದು ಗಾಯಗೊಂಡಿದ್ದಾರೆ. ಗಾಯಾಳು ಶಂಕರ್ ದೇವಾಡಿಗ ಅವರನ್ನು ಕುಂದಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಉಳಿದಂತೆ ಮನೆಯ ಟಿವಿ ಇನ್ನಿತರ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಮಳೆ ನೀರಿಗೆ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ. ಗುರುವಾರ ಬೆಳಗ್ಗೆ ಘಟನಾ ಸ್ಥಳಕ್ಕೆ ಕಂದಾಯ ನಿರೀಕ್ಷಕ ರಾಘವೇಂದ್ರ ದೇವಾಡಿಗ, ಗ್ರಾಮ ಕರ್ಣಿಕ ಅನಿಲ್ ಮೇತ್ರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಂಬತ್ತು ಗಂಟೆ ಸುರಿನಾಗ ಗಾಳಿ ಮಳೆ ಬಂದು ಮರ ಬಿತ್ತು. ನಾವೆಲ್ಲ ಒಳಗಿದ್ದಿದ್ದೆ. ನಾವು ಒಳಗಿದ್ದು ನಮಗೆ ಹೆದರಿಕೆ ಆಯಿತು. ನಾವು ಕೋಣಿ ಒಳಗೆ ಮಕ್ಕಳನ್ನ ಕರ್ಕೊಂಡು ಹೋಯ್ತು. ಮಕ್ಕಳು ಕರ್ಕೊಂಡು ಹೋಗಿ ಗಾಳಿ ಮಳೆ ಎಲ್ಲ ಕೈದಾರ ಮೇಲೆ ಬಂದು ಕಾಬತ್ಲ ಮನೆ ಮೇಲೆ ಮರ ಬಿದ್ದಿತ್ತು. ಮರ ಎಲ್ಲ ಹಾನಿ ಆಯಿತು. ಅದ್ರ ಮೇಲೆ ಪಕ್ಕದ ಮನೆ ಅವ್ರ ಅಡುಗೆ ರೂಮ್ ಮೇಲೂ ಅಡಿಕೆ ಮರ ಬಿದ್ದಿತ್ತು. ಅವರಿಗೂ ಹಾನಿ ಆಯಿತು. ಕಡಿಕೆ ಇಲ್ಲಿ ರೋಡ್ ಬದಿಗೆ ಒಂದು ಹೆಚ್ಚಿನ ಮರ ಬಿದ್ದು ಕರೆಂಟ್ ಕಂಬ ಪೂರ ಹೊಡಿ ಆಯಿತು. ಇಷ್ಟು ಲಾಸ್ ಆಯಿತು ಗಾಳಿ ಮಳೆ ಬಂದು.